ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದ ಹತ್ತಿರ ಕಿಡಿಗೇಡಿಗಳು ಒಬ್ಬಂಟಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಬಂದಂತೆ ಥಳಿಸಿ ಸಂಪೂರ್ಣ ಬೆತ್ತಲೆಗೊಳಿಸಿರುವ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆಯ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂಗಾಂಗಗಳನ್ನು ಮುಟ್ಟಿ ಲೈಂಗಿಕ ದೌರ್ಜನ್ಯ ನಡೆಸಿದ ಅಮಾನವೀಯ ಕೃತ್ಯ ಎಸಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳಿಂದ ವೈರಲ್ ಆಗಿದೆ. ತನ್ನನ್ನು ಸಂಪೂರ್ಣವಾಗಿ ಬೆತ್ತಲೆಯಾಗಿ ಸುತ್ತುವರೆದು ಕೇಕೆ ಹಾಕುತ್ತಾ ಗುಂಪಾಗಿ ಅವಾಚ್ಯ ಶಬ್ದಗಳಿಂದ ಮಹಿಳೆ ಕೈ ಮುಗಿದರೂ ಬಿಡದೆ ಆಕೆಗೆ ಮನಬಂದಂತೆ ದುಷ್ಕರ್ಮಿಗಳು ತಮ್ಮ ಕಾಮವನ್ನ ತೀರಿಸಿಕೊಂಡು ಪರಾರಿಯಾಗಿದ್ರು. ಧೈರ್ಯ ಮಾಡಿ ಮಹಿಳೆ ಹತ್ತಿರದ ಠಾಣೆಗೆ ದೂರು ಕೊಟ್ಟ ಅರ್ಧ ಗಂಟೆಯಲ್ಲಿ ಪೊಲೀಸರು ಕಾಮುಕರ ಎಡೆಮುರಿ ಕಟ್ಟಿದ್ದಾರೆ. ಇಂದು ಮುಂಜಾನೆ ಡಿವೈಎಸ್ಪಿ ವೇದಮೂರ್ತಿ ಅವರು ಬಂಧಿತ ಆರೋಪಿಗಳ ಜೊತೆ ಸ್ಥಳ ಪರಿಶೀಲನೆಗೆ ಕರೆದೊಯ್ದು ಅಲ್ಲಿ ಸಮಗ್ರವಾಗಿ ತನಿಖೆ ನಡೆಸಿ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ವೇದಮೂರ್ತಿ ಅವರು ಅರ್ಧ ಗಂಟೆಯಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾದ ಶಹಾಪುರ ಪೊಲೀಸರಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ನಿಂದೆಲ್ಲ ಏನು ತಗೋದ್ರಿ ಸರ್ ನಿಂದೇನಲ್ಲ ನಾವು ಓಡಿ ಮಾಡಿದ್ನಲ್ರಿ ಸರ್ ನಿಂದೆಲ್ಲ ನಿಂದೆಲ್ಲ ಯಾರು ಯಾರೇನ್ರ ಗೊತ್ತಿಲ್ಲ ನಿಂದೆಲ್ಲ ನಿಂದೆಲ್ಲ ನಂದೆ ಏನಂತ ಸರ್ ನೋಡ್ರಿ ಹಿಂಗೆ ಹೊಡಿತೀರಿ ಸರ್ ನೋಡ್ರಿ ನಮಗೆ ನೋಡ್ರಿ ಅಪ್ಪ ನಿಂದೆಲ್ಲ ಅಣ್ಣ ಕಾಲು ಬೆಳೆಸ್ತೀನಿ ಅಣ್ಣ ಆಗಪ್ಪಿಲ್ಲ ಸರ್ ಕಾಲು ಬೆಳೆಸ್ತೀನಿ ಅಣ್ಣ ಕಾಲು ಬೆಳೆಸ್ತೀನಿ ಅಣ್ಣ ಇಲ್ಲ ಸರ್ ಕಾಲು ಬೆಳೆಸ್ತೀನಿ ಅಣ್ಣ ಅಣ್ಣ ಕಾಲು ಬೆಳೆಸ್ತೀನಿ ಅಣ್ಣ ನೋಡ್ರಿ ಯಪ್ಪ ಕಾಲು ಬೆಳೆಸ್ತೀನಿ ಅಣ್ಣ ಕಾಲು ಬೆಳೆಸ್ತೀನಿ ಅಣ್ಣ ನೋಡ್ರಿ ವರ್ಷ ಹೊಡಿತೀರಿ ಯಾರೆಲ್ರು ಯಾರು ಯಾರು ನಾವು ಬಂಗಾರ ನಟ್ಟೆ ನನಗೆ ಯಾರು ಚಟ್ನೊಳಗೆ ಹೋಯ್ತನ್ರಿ ಸರ್ ನಿಮ್ಮ ಗಂಡ ಆನಲ್ಲ ಗಂಡ ಆನ್ರಿ ಗಂಡ ಪುನಃ ಗಂಡ್ರಿ ಮೊನ್ನೆ ಅಳಿಸಾಗರ ಹುಡುಗರಿಗೆ ಏನ್ ಮಾಡಿದ್ವಿ 500 ರೂಪಾಯಿ ಬಂಡ್ ಮಾಡಿದ ನೀನು ಸುಡ್ತೀನಿ ಪೆಟ್ರೋಲ್ ಹಾಕಿ ನನಗೇನ್ ಮಾಡಿದೆ 13,000 ರೂಪಾಯಿ ಯಾರ್ರಿ ನಮ್ಗೆ ಏನ್ ಮಾಡಿನ್ರಿ ನಾನು 14,000 ರೂಪಾಯಿ ನಾಳೆ ಮುಂಜಾನೆ ತಂದು ಕೊಡ್ತೀನಿ ನಾಳೆ ಮುಂಜಾನೆ 14,000 ರೂಪಾಯಿ ತಂದು ಕೊಡ್ತೀನಿ ಆಯ್ತ್ರಿ ಏನ್ ಮಾಡಿ ತಂದು ಕೊಡ್ತೀನಿ ಎಷ್ಟು ಗಂಟೆಗೆ ತಂದು ಕೊಡ್ತೀನಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಲ್ಲಿ ರಸ್ತಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿಗೆ ಒಬ್ಬ ಮಹಿಳೆಯನ್ನು ಕರೆದುಕೊಂಡು ಬಂದು ಮನ ಬಂದಂತೆ ಥಳಿಸಿ ಆಕೆಗೆ ಆಕೆನೇ ನಗ್ನ ಅರೆಬತ್ತಲೆಯಾಗಿ ಮಾಡಿ ಆಕೆನಲ್ಲಿ ತಮ್ಮ ಕಾಮವನ್ನು ತೀರಿಸಿಕೊಂಡು 5-6 ಜನರು ಏನು ಈ ಕಾಣ್ತಕ್ಕಂಥ ದೃಶ್ಯದಲ್ಲಿ ಬಂದು ಇಲ್ಲೇ ಆಕೆಗೆ ಇಲ್ಲಿ ಮನ ಬಂದಂತೆ ಥಳಿಸಿ ಕಾಮಕರನ್ನು ತಮ್ಮ ದಾಹವನ್ನು ತೀರಿಸಿಕೊಂಡು ಸುಮಾರು ಆ ಮಹಿಳೆಯನ್ನು ಬಿಟ್ಟು ಆ ಮಹಿಳೆಯಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಗ ನಮ್ಮ ಶಹಾಪುರ ಪೊಲೀಸರು ಸುಮಾರು ಅರ್ಧ ಗಂಟೆಯಲ್ಲಿ ಆ ಕೃತ್ಯ ಎಸಗಿದ ದುಷ್ಕರ್ಮಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ವೇದಮೂರ್ತಿ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ಆರೋಪಿಗಳಿಗೆ ಸುಮಾರು ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಸುಮಾರು ಅವರಿಗೆ ದಾಖಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಳೆ ಹಾಕಿ ಇಲ್ಲಿ ಬಂದು ಸ್ಪಾಟಿಗೆ ಅವರನ್ನು ಕರೆದುಕೊಂಡು ಹೋಗಿ ಇವರಿಗೆ ಕಠಿಣ ಶಿಕ್ಷೆ ಕೊಡುವಲ್ಲಿ ಭಾಳ ನಾವು ಯಾಕಂದರೆ ಸುಮಾರು ಮೊನ್ನೆ 15 ದಿನ ಮುಂಚೆ ಇದನ್ನು ಶಹಾಪುರ ತಾಲೂಕಿನಲ್ಲಿ ಆಗಿತ್ತು. ಇದಕ್ಕಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಒಂದು ಮಹಿಳೆಗೆ ಕಾನೂನು ಪ್ರಕಾರ ಯಾವ ರೀತಿಯಾಗಿ ಸಲಹೆ ಸಹಕಾರಗಳು ನೀಡುವುದರ ಜೊತೆಗೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇವರಿಗೆ ಗಲ್ಲು ಶಿಕ್ಷೆ ನೀಡಬೇಕಂತೇಳಿ ತಾಲೂಕಿನ ಹಿರಿಯ ವಕ್ತಾರರಾಗಿರ್ತಕ್ಕಂಥ ಮಹೇಶ್ ರಸ್ತಾಪುರ ಅವರು ಹಾಗೂ ಹಲವಾರು ದಲಿತ ಸಂಘಟನೆಗಾರರು ಹೇಳಿದ್ದಾರೆ. ಕ್ಯಾಮ್ರಾಮನ್ ತಾಯಪ್ಪ ಜೊತೆ ಮಲ್ಲಿಕಾರ್ಜುನ್, ಶಹಾಪುರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.